ಯುವ ಸಂಗಮ ಮೆಲ್ಕರ್ ಬಂಟ್ವಾಳ ವತಿಯಿಂದ ನಾಳೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಮೋದಿಜಿ ಚಿತ್ರ ಬಿಡಿಸುವ ಸ್ಪರ್ಧೆಯ ವಿಜೇತರನ್ನ ಮೆಲ್ಕರಿನ ಬಿರ್ವಾ ಸೆಂಟರ್ ಸಭಾಂಗಣದಲ್ಲಿ ಆಯ್ಕೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 200ಕ್ಕೂ ಅಧಿಕ ಚಿತ್ರಗಳು ಸ್ಪರ್ಧೆಗೆ ಬಂದಿದ್ದು, ಚಿತ್ರಕಲಾವಿದರಾದ ವೈಎನ್ ತಾರನಾಥ್ ಆಚಾರ್ಯ, ದೇರೆಬೈಲು ಕೊಂಚಾಡಿ ರಮ್ಯಾ ಸ್ಕೂಲ್ ಆಫ್ ಆರ್ಟ್ನ ಕಲಾವಿದೆ ರಮ್ಯಾ ಲಕ್ಷ್ಮೀಶ, ಮಚ್ಚೇಂದ್ರನಾಥ್ ಕಲ್ಲಡ್ಕ, ಮನೋಜ್ ಕನಪಾಡಿ ಅವರು ತೀರ್ಪುಗಾರರಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭ ವಿಜೇತರಾದವರಿಗೆ ನಗದು ಪುರಸ್ಕಾರ ಹಾಗೂ ಟ್ರೋಫಿಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಯುವ ಸಂಗಮದ ಅಧ್ಯಕ್ಷ ಶಿವಾನಂದ ಗುಡ್ಡೆ ಅಂಗಡಿ, ಗೌರವಾಧ್ಯಕ್ಷ ಎಂಎನ್ ಕುಮಾರ್, ನಿವೃತ್ತ ಬ್ಯಾಂಕ್ ಅಧಿಕಾರಿ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಉಡುಪಿಲ ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜಿ ಪೇಪರ್ ಪಾರ್ದು ಪ್ರಚಾರ ಕೊಡು ಆಂಡ ಇಂಕ್ಲ ಒಂಜಿ 5 ಅಜಿಪ ಮುಟ್ಟ ಬರೋದು ಲೆಕ್ಕ ಮಂತಿತ್ತ ಆಂಡ 250 ಮುಟ್ಟ ಇತ್ತೆಗ್ಲ ಬರೋದುಂಡು. ಆಂಡ ಇಂಕ್ಲನ ಸಮಯ ಮೀರ್ದಾಂಡು ದನ ಬತ್ತಿನ ಇಂಕ್ಲು ಅಕ್ಸೆಪ್ಟ್ ಮಾಡ್ಬೇಕು ಸಾಧ್ಯ ಆಂಡ ಇತ್ತೆ ಇಂಕ್ಲೂಡ್ ಲೋಕಲ್ ಏರ್ಲ ಜಡ್ಜಿ ಉಪ್ಪರ್ ಬಲ್ಲಿ ಪಂಡದ ಇಂಕ್ಲು ಕುಡ್ಡದ ಅಡಿಗೆನ ಕಲ್ಲಡ್ಕ ಅಂಚನೆ ಪರಂಗಿಪೇಟೆ ಇಂಚಿನ 4 ಜಡ್ಜಿನ ಅಕ್ಲೆ ಬರ್ತದೆ. ಇನ್ನು ಆಯ್ತ ಅಂತಿಮ ಸಿಲೆಕ್ಷನ್ ಅವನುಂಡು ಅಕ್ಲೆ ಬನ್ನೊಂದುಲ್ಲೇರೆ ಭಾರಿ ರೆಡ್ಡೆಡ್ ಬೈದುಂಡು ಆಂಡ ಇಂಕ್ಲಿಗೆ ಈ ಸಿಲೆಕ್ಷನೇ ಭಾರಿ ಕಷ್ಟ ಅವನು. ಎಲ್ಲರ ಸದಸ್ಯರ ಸೇವೆ ಖಂಡಿತ ಇದೆ. ಆ ನಿಟ್ಟಿನಲ್ಲಿ ನಮಗೆ ಸಹಕಾರ ನೀಡಿದಂಥ ಇದಕ್ಕೆ ಹೆಚ್ಚಿನ ಮತ ಕೂಡ ನಮಗೆ ತೀರ್ಪುಗಾರರ ಸಹಕಾರ ನಮ್ಮ ಅಶೋಕ್ ಎಸ್ ಆಚಾರ್ಯ ಅವರು. ಯಾಕಂತೇಳಿ ಅವರ ದಂಪತಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರ ಮನೆಯವರು ಪೂರ್ತಿಯಾಗಿ ನಮ್ಮ ಕಡೆ ಸಹಕಾರ ನೀಡುತ್ತಾ ಈ ಒಂದು ಅವಕಾಶ ನಮಗೆ ಎಲ್ಲ ಫೋಟೋಗಳನ್ನು ಕಳಿಸಿಕೊಟ್ಟ ಅವರಿಗೂ ಕೂಡ. ಯಾಕಂತ ಹೇಳಿದ್ರೆ ಒಂದಕ್ಕಿಂತ ಒಂದು ಅತ್ಯುತ್ತಮ ರೀತಿಯಲ್ಲಿ ಚಿತ್ರ ನಮಗೆ ಮೋದಿಯ ಭಾವಚಿತ್ರ ಬಂದಿದೆ. ಅದಕ್ಕೋಸ್ಕರ ನಾವು ಖಂಡಿತ ಎಲ್ಲರೂ ಯಾರೆಲ್ಲ ನಮಗೆ ನಮ್ಮ ಆ ಕರೆಗೆ ಹೋಗ್ಕೊಟ್ಟು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅವರಿಗೆ ಯುವ ಸಂಗಮದ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ.